ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಕುಡ್ಲ ಕರಾವಳಿ ಕಾಲೇಜ್ ಸಮೂಹ ಶಿಕ್ಷಣ ಸಂಸ್ಥೆದ ಸ್ಥಾಪಕ ಅಧ್ಯಕ್ಷರು ಶ್ರೀ ಎಸ್ ಗಣೇಶ್ ರಾವ್ ವಾಮಂಜೂರದ ಫಾರ್ಮಸಿ ಕಾಲೇಜ್ ಲಾಕ್ಡೌನ್ ಸಂಕಷ್ಟುಪುನ ಪರಿಸರದ ನಿವಾಸಿಲೆಗ್ ಅರಿ ದಿನಸಿ ಸಾಮಾನ್ಯನು ಸೋಮವಾರ ಕಾಂಡೆ ಪಟ್ಟಿಯರು. ಎಷ್ಟಿದ್ದಾರೆ ಕೌಂಟ್ ಮಾಡಿ. ಕುಡ್ಲ GR ಎಜುಕೇಷನ್ ಟ್ರಸ್ಟ್ ಬಕ ಕರಾವಳಿ ಕಾಲೇಜ್ ಸಮೂಹ ಶಿಕ್ಷಣ ಸಂಸ್ಥೆದ ಸ್ಥಾಪಕ ಅಧ್ಯಕ್ಷರು ಶ್ರೀ ಎಸ್ ಗಣೇಶ್ ರಾವ್ ಲಾಕ್ಡೌನ್ ಸಂಕಷ್ಟುಪುನ ಅರ್ಹ ಫಲಾನುಭವಿಗಳಿಗೆ ಕರಿ ಕೆಲವು ದಿನಟು ನಿರಂತರವಾದ ಸಹಾಯನು ಒದಗಾವೊಂದುಲ್ಲೇರು. ಸೋಮವಾರ ಕಾಂಡೆ ವಾಮಂಜೂರು ಪರಿಸರದಕ್ಲೆಗ್ ತಂಕ್ಲೆನ ಫಾರ್ಮಸಿ ಕಾಲೇಜದ ವಟಾರಡು ಅಚ್ಚುಕಟ್ಟುದ ವ್ಯವಸ್ಥೆಡು ಸಾಮಾಜಿಕ ಅಂತರನ್ನು ಕಾತೊಂದು ಅರಿಪಟ್ಟುನ ಬೇಲೆಯನ್ನು ನಡಪಾಯರು. ಕೊರೋನಾ ಲಾಕ್ಡೌನ್ ಬಂಗಡುಪುನಕ್ಲೆಗ್ ಕೇಂದ್ರ ಬಕ ರಾಜ್ಯ ಸರ್ಕಾರಗಳು ಅಗತ್ಯ ಸವಲತ್ತುದ ಸೇವೆಯನ್ನು ಒದಗಾವೊಂದುಲ್ಲೇರು. ಇದಕ್ಕೆ ಬೆಂಬಲವಾದ ತಂಕಲ್ನ ಕೈಟಾಪುನಾಥ ಸೇವೆಯನ್ನು ಒದಗಾವನ ಪ್ರಯತ್ನಲ ಮಂತೊಂದಿಲ್ಲ. ಆಯ್ನಾತ್ ಬೇಗ ಕೊರೋನಾ ವೈರಸ್ ನಾಶ ಆವಡು ದೇಶಗೂ ಪ್ರಪಂಚಗೂ ಸುಖ ಶಾಂತಿ ಒದಗಡು ಪಂಡದು ಶ್ರೀ ಎಸ್ ಗಣೇಶ್ ರಾವ್ ತೆರಿಪಾಯರು. ನಮ್ಮ ಮಂಗಳೂರಿನ ಕರಾವಳಿ ಕಾಲೇಜುಗಳ ಸಮೂಹದ ವತಿಯಿಂದ ಇವತ್ತು ವಾಮಂಜೂರಿನಲ್ಲಿ ಬಡಬಗ್ಗರಿಗೆ ಉಚಿತವಾಗಿ ಅಕ್ಕಿ ಮತ್ತು ಬೇಳೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂಕಷ್ಟದ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನೇಕ ಸಹಾಯವನ್ನು ಎಲ್ಲರಿಗೂ ಮಾಡ್ತಿದ್ದರೂ ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲವನ್ನು ಸರಿ ಮಾಡಿಕೊಂಡು ಹೋಗೋದು ಕಷ್ಟ ಇರುವಂಥ ಮೂಲಭೂತವಾದ ಕಾರಣದಿಂದಾಗಿ ನಾವು ಸತ್ಪ್ರಜೆಗಳಾಗಿ ಏನು ಮಾಡ್ಬೋದು ಹೇಳಿ ಆಲೋಚಿಸಿದಾಗ ಈ ರೀತಿ ಆಯೋಜನೆಯನ್ನು ಮಾಡಿದ್ದೇವೆ. ಈಗಾಗಲೇ ಸುಮಾರು ನಾವು 20 ಕ್ವಿಂಟಲ್ನಷ್ಟು ಅಕ್ಕಿಯನ್ನು ವಿವಿಧ ಪ್ರದೇಶಗಳಲ್ಲಿ ಬಡ ಜನರಿಗೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಮುಖಾಂತರ ವಿತರಿಸಿದ್ದೇವೆ. ನಾಳೆ ಸಹಿತ ನೀರ್ಮಾರ್ಗದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸುಮಾರು 150 ಕುಟುಂಬಗಳಿಗೆ ನಾವು ಅಕ್ಕಿ ಮತ್ತು ಬೆಳೆಯನ್ನು ವಿತರಿಸಲಿಕ್ಕೆ ಇದ್ದೇವೆ. ನಾವೆಲ್ಲರೂ ಭಾರತೀಯರು ಒಂದಾಗಿ ಕೊರೋನಾದ ವಿರುದ್ಧ ಹೋರಾಡೋಣ. ಈ ಹೋರಾಟದ ಕಾಲಘಟ್ಟದಲ್ಲಿ ಸಂದರ್ಭದಲ್ಲಿ ಯಾರಿಗೂ ಊಟ ಇಲ್ಲ ಹೇಳುವಂಥ ಪರಿಸ್ಥಿತಿ ಬರಬಾರ್ದು. ಇಡೀ ಸಮಾಜಕ್ಕೆ ಸಮಾಜವೇ ಒಂದಾಗಿ ಯಾವುದೇ ಜಾತಿ ಮತ ಪ್ರಾಂತ್ಯ ಭಾಷೆಯ ಭೇದವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ದೇವರ ಆಶೀರ್ವಾದದಿಂದ ಕೊರೋನಾವನ್ನು ಎದುರಿಸಿ ಮೆಟ್ಟಿ ನಿಲ್ಲುವಂಥ ಶಕ್ತಿ ಭಾರತಕ್ಕೆ ಉಂಟು ಹೇಳಿ ನಾವೆಲ್ಲರೂ ಒಂದಾಗಿ ಇವತ್ತು ಹೋರಾಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ಕೈ ಮುಗಿದು ಹೇಳ್ತೇನೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ಇಂಥ ಅನೇಕ ಸಂದರ್ಭಗಳಲ್ಲಿಯೂ ಅಕ್ಕಿ ವಿತರಣೆ ಅಥವಾ ಇತರ ವಿತರಣೆಯಲ್ಲಿಯೂ ಜನರು ಮುಗಿಬಿದ್ದು ಬರುವುದನ್ನು ನಾವು ನೋಡಿದ್ದೇವೆ. ಇವತ್ತು ಅತ್ಯಂತ ಶಿಸ್ತುಬದ್ಧವಾಗಿ ಅಂತರವನ್ನು ಕಾಯ್ದುಕೊಂಡು ನಾವು ಕೆಲಸವನ್ನು ಮಾಡೋಣ. ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ ನಾವು ಬಂಧುಗಳೊಂದಿಗೆ ಸ್ನೇಹಿತರೊಂದಿಗೆ ಮಾತನಾಡುವಾಗಲೂ ಅಂತರವನ್ನು ಕಾಯ್ದುಕೊಳ್ಳೋಣ. ಕೈಯನ್ನು ನಿರಂತರವಾಗಿ ತೊಳೆಯುತ್ತಾ ಇರಿ. ವಿಶೇಷವಾಗಿ ಪೊಲೀಸು ಮತ್ತು ಜಿಲ್ಲಾಡಳಿತದಲ್ಲಿ ಎಲ್ಲರೂ ಸಹಕರಿಸಬೇಕು. ಅನಾವಶ್ಯಕವಾಗಿ ಮಾರ್ಗಕ್ಕೆ ಬರುವುದು, ಏನೋ ಬೋರಾಗ್ತ ಹೇಳಿ ಮಾರ್ಗಕ್ಕೆ ಬರುವುದು ಮಾಡಬೇಡಿ. ಯಾಕೆಂದರೆ ಇದು ಯುದ್ಧಕ್ಕಿಂತೂ ಭೀಕರವಾದ ವಿಪರೀತವಾದ ಸ್ಥಿತಿ. ಪೊಲೀಸರು ನಮ್ಮಂತೆ ಮನುಷ್ಯರು, ಅವರ ಕರ್ತವ್ಯವನ್ನು ಮಾಡುವಾಗ ಎಲ್ಲರೂ ಸಹಕರಿಸಬೇಕು. ಮತ್ತು ತಮ್ಮ ತಮ್ಮ ಪರಿಸರದಲ್ಲಿ ಯಾರಿಗೆ ಊಟಕ್ಕೆ ಸಮಸ್ಯೆ ಉಂಟು, ಇತರ ಸಮಸ್ಯೆ ಉಂಟು, ದಯವಿಟ್ಟು ಎಲ್ಲರೂ ಸ್ವಯಂ ಸೇವಕರಾಗಿ ಈ ದೇಶದ ಪ್ರಜೆಗಳಾಗಿ ಒಬ್ರಿಗೊಬ್ಬರು ಸಹಕಾರ ಕೊಟ್ಟು ನಾವೆಲ್ಲರೂ ಒಂದು ದೇಶವಾಸಿಗಳು, ನಾವೆಲ್ಲರೂ ಬಂಧುಗಳು ಹೇಳುವ ರೀತಿಯಲ್ಲಿ ನಾವು ಸಹಕರಿಸೋಣ ಅಂತ ಹೇಳುವ ಸಂದರ್ಭದೊಂದಿಗೆ ಒಂದು ವೇಳೆ ಯಾರು ಸಮಾಜದ ವ್ಯಕ್ತಿಗಳಿಗೆ ಎಲ್ಲಿಯೂ ಸರ್ಕಾರದಿಂದ, ಸಮಾಜ ಸೇವಾ ಸಂಸ್ಥೆಗಳಿಂದ, ಜನಪ್ರತಿನಿಧಿಗಳಿಂದ ಅಕ್ಕಿ ಅಥವಾ ಇತರ ವಸ್ತುಗಳು ಸಿಕ್ಕದೇ ಇದ್ದಲ್ಲಿ, ನಿಜವಾಗಿ ಊಟಕ್ಕೆ ಸಮಸ್ಯೆಗಳಿದ್ದಲ್ಲಿ
ನಮ್ಮ ಕೊಟ್ಟಾರ ಚೌಕಿಯ ಕರಾವಳಿ ಕಾಲೇಜಲ್ಲಿ ಸಂಪರ್ಕಿಸಿದರೆ ನಾವು ಅಕ್ಕಿ ಮತ್ತು ಬೆಳೆಯನ್ನು ಅಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ನಿರಂತರವಾಗಿ ಈಗ ಕಳೆದ ಒಂದು ವಾರದಿಂದ ನಿರಂತರವಾಗಿ ಆಗ್ತಾ ಉಂಟು. ದಯವಿಟ್ಟು ದುರುಪಯೋಗವೂ ಆಗಬಾರ್ದು. ನಿಜವಾಗಿ ಯಾರು ಸಿಕ್ಕದವರು, ಹೆಚ್ಚಿನ ಕಡೆಯಲ್ಲಿ ಸರ್ಕಾರ ಕೊಟ್ಟಿದೆ, ಜನಪ್ರತಿನಿಧಿಗಳು ಕೊಡ್ತಾ ಇದ್ದಾರೆ, ಅನೇಕ ದಾನಿಗಳು. ಇವತ್ತು ನಾವು ಮಾತ್ರ ಇದನ್ನು ಮಾಡ್ತಾ ಇಲ್ಲ. ಹೆಚ್ಚಿನ ಅಂಶ ಗಲ್ಲಿಯಲ್ಲಿ ಸಮಾಜದಲ್ಲಿ ಪ್ರಚಾರ ಏನು ಇಲ್ಲದೆ 5 ಜನರಿಗೆ 10 ಜನರಿಗೆ 25 ಜನರಿಗೆ ಎಲ್ಲರೂ ಕೊಡ್ತಾ ಇದ್ದಾರೆ. ಯಾಕಂದರೆ ಭಾರತ ಶಕ್ತಿ ಅದರಲ್ಲಿರೋದು. ಪ್ರತಿಯೊಬ್ಬರು ಇವತ್ತು ಸೇನಾನಿಯಾಗಿ ಇಳಿದು ಇನ್ನೊಬ್ಬರ ಮೇಲೆ ಪ್ರೀತಿ ವಿಶ್ವಾಸದಿಂದ ಅದನ್ನು ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭ ಹೇಳುತ್ತಾ, ಖಂಡಿತ ಆದಷ್ಟು ಬೇಗ ಲಾಕ್ಡೌನ್ ಮುಗಿಯಲಿ, ನಾವೆಲ್ಲರೂ ಕೊರೋನಾದ ಈ ಸಮಸ್ಯೆಯಿಂದ ಹೊರಬಂದು ನಮ್ಮ ನಿತ್ಯ ಜೀವನದಲ್ಲಿ ಈಗ ಏನು ಪ್ರೀತಿ ವಿಶ್ವಾಸ ನಮಗೆ ಉತ್ಪತ್ತಿಯಾಗಿದೆ, ಒಗ್ಗಟ್ಟು, ಪಕ್ಷ ಜಾತಿ ಯಾವುದೇ ಭೇದವಿಲ್ಲದೆ ಆ ಒಗ್ಗಟ್ಟು ನಿರಂತರವಾಗಿ ಮುಂದಿನ ದಿನಗಳಲ್ಲಿ ಇದ್ದು ನಾವು ವಿಶ್ವಗುರುವಿನ ಸ್ಥಾನದಲ್ಲಿ ಭಾರತವನ್ನು ನೋಡುವಂತಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಶ್ರೀಮತಿ ಹೇಮಲತಾ ರಘುಸಾಲ್ಯನ್ ದಂಪತಿಗಳು ಈ ಪೊರ್ತು ಒಟ್ಟಿಗೆ ಇದ್ದಾರೆ.